ಮೊಬೈಲ್ ಮನೆಯಲ್ಲಿ ಬಿಟ್ಟು ಉದ್ಯಮಿಯೊಬ್ಬರು ಕಾಣೆಯಾದ ಘಟನೆ ಸಜಿಪಮೂಡದಲ್ಲಿ ನಡೆದಿದೆ. ಸಜಿಪಮೂಡ ಗ್ರಾಮದ ಕಂದೂರು ನಿವಾಸಿ 50 ವರ್ಷದ ಸದಾನಂದ ಎಂಬುವರು ಕಾಣೆಯಾಗಿದ್ದಾರೆ. ಸಜೀಪದ ಕಂದೂರು ಎಂಬಲ್ಲಿ ಎಸ್ಕೆ ಸುವರ್ಣ ಸೌಂಡ್ಸ್ ಅಂಡ್ ಲೈಟಿಂಗ್ ಅಂಗಡಿ ಮಾಲಕರಾಗಿರುವ ಸದಾನಂದ ಸೆಪ್ಟೆಂಬರ್ 16ರಂದು ಸಂಜೆ 4:30 ವೇಳೆ ತನ್ನ ಮೊಬೈಲ್ ಅನ್ನು ಮನೆಯ ಬಳಿ ಟೆಂಪೋದಲ್ಲಿ ಬಿಟ್ಟು ಯಾರಿಗೂ ಹೇಳದೆ ಹೋಗಿ ಕಾಣೆಯಾಗಿದ್ದಾರಂತೆ ಪತ್ನಿ ರೋಹಿಣಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. 170 ಸೆಂಟಿಮೀಟರ್ ಎತ್ತರ ಇರುವಂತಹ ಸದಾನಂದ ಎಣ್ಣೆ ಕಪ್ಪು ಮೈಬಣ್ಣ ಹೊಂದಿದ್ದು ಗ್ರೇ ಬಣ್ಣದ ಪ್ಯಾಂಟ್, ಬಿಳಿ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದಾರೆ. 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುವವರು ಹಿಂದಿ, ಕನ್ನಡ ಮತ್ತು ತುಳು ಭಾಷೆ ಮಾತನಾಡುತ್ತಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ.